Hello friends. Today my video about how to preparation Deepavali in our village. First of all, ಮೊದಲಿಗೆ ಯಾವುದೆಲ್ಲ ಹೂಗಳು ಬೇಕಂತ ನೋಡುವ. ಇದು ಕಾರಂಗಿ ಹೂ. ಇದು ಕೇಪುಲ ಹೂ. ಇದು ಜಗ್ಮದ ಹೂ. ಇದು ಕೋಲಿ ಹೂ. ಇದು ಕುರುಡಿ ಹೂ. ಟೋಟಲ್ ಆಗಿ 5 ವೆರೈಟಿ ಹೂಗಳು ಬೇಕು. ಈಗ ಎಲ್ಲ ಹೂಗಳನ್ನು ಒಟ್ಟು ಮಾಡಿ ಅದನ್ನು ಮಿಕ್ಸ್ ಮಾಡಬೇಕು. ಇದಕ್ಕಲ್ಲೂ ನೀವು ದೀಪಾವಳಿ ಹಿಂದಿನ ದಿವಸ ಇದಕ್ಕೊಂದು ಪೂಜೆ ಮಾಡಬೇಕು. ವರಾಹರೂಪಂ ದೈವವರೀಷ್ಟಂ ಇದರಲ್ಲಿ ಆಗ ಮಿಕ್ಸ್ ಮಾಡಿದ ಹೂಗಳು, ಅಡಿಕೆ ಪೀಸ್, ತೆಂಗಿನ ಪೀಸು ಮತ್ತು ಅವಲಕ್ಕಿ ಮತ್ತು ವೀಳ್ಯ ಎಲೆ. ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ. ಇದು ಬಲೀಂದ್ರ ಪೂಜೆ.
ಬಲೇಂದ್ರ ಮುದಿತ ಬಲಿವಲ್ಲ ಬಲೇಂದ್ರ ಬಲಿಯೇ ಓ ಬಲೇಂದ್ರ ಮುದಿತ ಬಲಿವಲ್ಲ ಬಲೇಂದ್ರ ಓ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಪಾರ್ಥನದ ದನಿಯಲ್ಲಿ ನಿನ್ನ ಆ ನೋಟದಲ್ಲಿ ಆಸೆ ತೆಂಬರಿಸದ್ದು ಕಲೆಯುವುದು ಕುಣಿತದಲ್ಲಿ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ ಕಥೆಯೋ ನಿನ ವ್ಯಥೆಯೋ ಕಾರ್ಮಿಕದ ಸಂಗತಿಯೋ ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ ಹೇಳ ಹೊರಟರೆ ಬೆಳಗಿನ ತನಕ ಆಳ ಪಯಣವು ಮುಗಿಯುವ ತನಕ ಕಥೆಯೋ ನಿನ ವ್ಯಥೆಯೋ ಕಾರ್ಮಿಕದ ಸಂಗತಿಯೋ ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ Preparation for Go Puja.